ಉಡುಪಿಯಲ್ಲಿ ಅನಿವಾಸಿ ಭಾರತೀಯ ರಣವೀರ್ ಸಿಂಗ್ ಉಡುಪಿಯ ತೋನ್ಸೆ ಹೆಲ್ತ್ ಸೆಂಟರ್ನಲ್ಲಿ ಮೃತಪಟ್ಟಿದ್ದು ಸಾವಿಗೆ ಹೃದಯಾಘಾತ ಕಾರಣ ಎನ್ನಲಾಗಿದೆ. ಈ ಹಿನ್ನೆಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಪ್ರಚಾರ ಮಾಡಬಾರದೆಂದು ಉಡುಪಿ ಡಿಸಿ ಜಿ ಜಗದೀಶ್ ಎಚ್ಚರ ನೀಡಿದ್ದಾರೆ. ರಣವೀರ್ ಸಿಂಗ್ ವಿದೇಶದಿಂದ ಬಂದ ಹಿನ್ನೆಲೆ ಸ್ವಲ್ಪ ಆತಂಕ ಮೂಡಿತ್ತು. ಆದರೆ ಅವರು ಹೃದಯಾಘಾತದಿಂದ ಮೃತಪಟ್ಟಿರುವುದಾಗಿ ದೃಢಪಟ್ಟಿದೆ. ಮೃತ ವ್ಯಕ್ತಿಯಲ್ಲಿ ಯಾವುದೇ ಕೊರೋನಾದ ಲಕ್ಷಣಗಳು ಇರಲಿಲ್ಲ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಅಪಪ್ರಚಾರ ಬೇಡ. ಆ ರೀತಿ ಮಾಡಿದ್ರೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಡಿಸಿ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಮತ್ತೆ ಉಡುಪಿಯ ಹೂಡೆಯಲ್ಲಿರುವಂಥ ತೋನ್ಸೆ ಹೆಲ್ತ್ ಸೆಂಟರ್ನಲ್ಲಿ ಇವತ್ತು ರಣವೀರ್ ಸಿಂಗ್ ಅನ್ನೋರೊಬ್ಬರು ಮರಣ ಹೊಂದಿದ್ದಾರೆ. ಅವರು ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದಿದ್ದಾರೆ. ಅವರಿಗೆ ಸುಮಾರು 82 ವರ್ಷ ವಯಸ್ಸಾಗಿದೆ. ನಮ್ಮ ಆತಂಕ, ಸಾರ್ವಜನಿಕರ ಆತಂಕ ಏನು ಅಂದರೆ ಅವರು ಕೆನಡಾದಿಂದ ಬಂದಿದ್ದಾರೆ ಅನ್ನೋದೊಂದು ಆತಂಕ. ಆದರೆ ಕೆನಡಾದಿಂದ ಅವರು ನಮಗೆ ಇಲ್ಲಿಗೆ ನವೆಂಬರ್ 5 ಬಂದಿದ್ದಾರೆ. ಹಾಗಾಗಿ ಆವಾಗ ಇನ್ನೂ ಕೊರೋನಾ ವೈರಸ್ ಬಗ್ಗೆ ಮಾಹಿತಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ಇವಾಗ ಮಾತ್ರ ಬರೋದಲ್ಲ, ಪ್ರತಿ ವರ್ಷ ಚಳಿಗಾಲದಲ್ಲಿ ಇಲ್ಲೇ ಬಂದು ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಮತ್ತೆ ಕೆನಡಾಕ್ಕೆ ಹೋಗೋದು ಅವರು ಭಾಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥದ್ದು. ಅವರಿಗೆ ಸದ್ಯಕ್ಕೆ ಯಾರೂ ಸಹ ಸಂಬಂಧಿಕರಿಲ್ಲ. ಅವರು ಸಂಬಂಧಿಕರು ಇಲ್ಲದೆ ಇರೋದರಿಂದ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾದ್ರೆ ಅವರೇನಾದರೂ ಮರಣ ಹೊಂದಿದರೆ ಇಲ್ಲೇ ಅವ್ರನ್ನ ಅಂತಿಮ ವಿಧಿವಿಧಾನಗಳನ್ನ ಇಲ್ಲೇ ಮುಗಿಸ್ಬೇಕು ಆಸ್ಪತ್ರೆಯವರು ಅಂತಲೇ ಅವರು ಅವ್ರ ಹತ್ರ ಸರ್ಟಿಫಿಕೇಷನ್ ಎಲ್ಲ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಏನಾಗಿದೆ ಅಂದರೆ ರಾತ್ರಿ 11:30ಗೆ ಡಾಕ್ಟ್ರು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದ ಮೇಲೆ ಅವರು ಮಲ್ಕೊಂಡಿದ್ದಾರೆ, ಆರಾಮಾಗಿ ಮಲ್ಕೊಂಡಿದ್ದಾರೆ ಊಟ ಎಲ್ಲ ಮಾಡಿ. ಬೆಳಗ್ಗೆ 8 ಗಂಟೆ 8:15ಕ್ಕೆ ಅವರು ಇನ್ನೂ ಸಹ ಬ್ರೇಕ್ಫಾಸ್ಟಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ಆಸ್ಪತ್ರೆ ಸಿಬ್ಬಂದಿ ಹೋಗಿ ಚೆಕ್ ಮಾಡೋಂಥ ಸಂದರ್ಭದಲ್ಲಿ ಅವರು ಮರಣ ಹೊಂದಿರೋದು ಗೊತ್ತಾಗಿದೆ. ಈಗ ಸದ್ಯಕ್ಕೆ ನಮ್ಮ ಶವಾಗಾರದಲ್ಲಿ ಶವ ಇದೆ.